ಮಂಗಳೂರಿನ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜು ವತಿಯಿಂದ ಕೊಲಾಕ್ಯೋ 2018 ಸಂವಾದ ಕಾರ್ಯಕ್ರಮವು ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು. ನಗರದ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ವ್ಯವಹಾರ ಆಡಳಿತ ವಿಭಾಗ ಮತ್ತು ಉದ್ಯಮ ಸಂವಹನ ಮತ್ತು ಉದ್ಯಮಶೀಲತೆ ಅಭಿವೃದ್ಧಿ ವಿಭಾಗದ ವತಿಯಿಂದ ಸ್ಮಾರ್ಟ್ ಸಿಟಿ ಮಂಗಳೂರು ಮತ್ತು ಉದ್ಯಮಾವಕಾಶಗಳ ಕುರಿತು ಸಂವಾದ ಕಾರ್ಯಕ್ರಮವು ಜರುಗಿತು. ಕಾಲೇಜಿನ ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಲೆಕ್ಕ ಪರಿಶೋಧಕ ಮತ್ತು ಖ್ಯಾತ ವಕೀಲರಾದ ಪ್ರೊಫೆಸರ್ ಲಿಯೋನಲ್ ಅರನ್ನ ಮಾತನಾಡಿ, ಮಂಗಳೂರು ನಗರ ಪ್ರದೇಶ ಅಭಿವೃದ್ಧಿ ಹೊಂದಿದೆ. ಮಂಗಳೂರು ನಗರ ಪ್ರದೇಶ ಸ್ವಚ್ಛತೆ ವಾತಾವರಣದಿಂದ ಕೂಡಿದೆ ಎಂದು ಹೇಳಿದರು. Mangalore is a town which has grown into a city. Population, according to the last census of 2011, shows that we are about 4,99,000. Definitely we would have crossed now 5 lakh and odd, maybe 5,25,000 people. Mangalore extends from the Ullar Bridge to NITK as far as the highway goes. A very prosperous town if you look at it. It's got 2 railway heads, Mangalore Central and Mangalore Junction. It has got a all-weather port. It has got an airport, an international airport. It has got many educational institutions. 5 banks which are thriving started from Mangalore, or you could say undivided Dakshina Kannada district. Yet, youngsters don't stay back in Mangalore. Everybody moves to, today as I'm talking to you, to Bangalore. ಈ ವೇಳೆ ಎಸ್ ಫುಡ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದ ಅಣ್ಣಪ್ಪ ರೈ, ಕಾರ್ಡುಲೈಡ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಇಂಡಿಯಾ ಎಲ್ಎಲ್ಪಿಯ ಫೈನಾನ್ಸ್ ಹೆಡ್ ಆಗಿರುವ ಸಿಎ ಅಬ್ದುಲ್ ರೆಹಮಾನ್ ಮುಸಬ್, ಅರುಣಾಂಜಲಿ ಸೆಕ್ಯೂರಿಟೀಸ್ನ ನೂರ್ ಭಟ್ ಎಂ ಶಣೈ, ಬೆಲ್ ಫಂಡ್ಸ್ನ ಪಾರ್ಟ್ನರ್ ಸುಲಜ್ ಕಿನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಂವಾದ ಕಾರ್ಯಕ್ರಮದಲ್ಲಿ ಹಲವು ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.